ಶಕ್ತಿನಗರದ ಶಕ್ತಿ ವಿದ್ಯಾಸಂಸ್ಥೆಯಲ್ಲಿ 2 ದಿನಗಳ ಕಾಲ ನಡೆದ ಶಿಕ್ಷಕರ ಪ್ರಶಿಕ್ಷಣ ವರ್ಗದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ವಿದ್ಯಾಭಾರತಿಯ ಕ್ಷೇತ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಜಿಆರ್ ಜಗದೀಶ್ ಅವರು, ಜ್ಞಾನ ಕಲಿಕೆ ಎನ್ನುವುದು ಸರಸ್ವತಿಯ ಕೈಯಲ್ಲಿನ ಹಾರದಂತೆ ನಿರಂತರವಾದುದು, ಅನಂತವಾದುದು. ಈ ನಿಟ್ಟಿನಲ್ಲಿ ಶಿಕ್ಷಕರು ತಮ್ಮ ವಿದ್ಯಾಭ್ಯಾಸ, ಜ್ಞಾನ, ಕಲಿಕೆಗಳನ್ನು ನಿರಂತರವಾಗಿ ಮುಂದುವರಿಸಬೇಕು. ಕಲಿಕಾ ಸಾಮರ್ಥ್ಯದ ಜೊತೆಗೆ ಕಲಿಕೆಯ ಗುಣಗಳನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳಿಂದ, ಸಹೋದ್ಯೋಗಿಗಳಿಂದ ನಮ್ಮಲ್ಲಿಲ್ಲದ ಒಳ್ಳೆಯ ವಿಚಾರ, ಗುಣಗಳನ್ನು ಕಲಿಯುವ ಗುಣವನ್ನು ಬೆಳೆಸಿಕೊಳ್ಬೇಕು ಅಂತ ಕರೆ ನೀಡಿದರು. ಅದು ಕಾರಣ ಇದೆ. ಯಾಕೆಂತಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಯಾವತ್ತು ಓದು ಬರಹ ಇದೆ ಅಂತಕ್ಕಂಥ ದಿನಗಳಲ್ಲಿ ಅವರು ಎಲ್ಲ ವೇದಗಳನ್ನು ತಿಳ್ಕೊಂಡ್ರು. ಅದು ವೇದ ಅಂತ ಇರಲಿಲ್ಲ. ಅವರು 4 ವೇದ, ಏನು ಯಜುರ್ವೇದ ಎಲ್ಲ ಹೇಳ್ತೀವಲ್ಲ ನಾವು, ಋಗ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳ್ತೀವಿ. ಅವಾಗ ಇರಲಿಲ್ಲ ಅವೆಲ್ಲ. ಒಟ್ಟು ಜ್ಞಾನದ ರಾಶಿ ಇತ್ತು. ಅವರು ಎಲ್ಲ ಆಶ್ರಮಕ್ಕೆ ಹೋಗೋದು ಉತ್ಸಾಹ. ಪರಾಶರನ ಮಗ, ಪರಾಶರ ಸ್ವತಃ ಅವ್ರ ತಂದೆ ಅಷ್ಟೇ ಬಹಳ ದೊಡ್ಡ ವಿದ್ವಾಂಸರು. ಅವ್ರ ಮೂಲಕ ಕಲ್ತಿರ್ತಾರೆ. ಅದು ಜಿನೆಟಿಕಲಿ ಬಂದಿರುತ್ತೆ. ಹಸಿವು ಕಲ್ತಿರ್ತಾರೆ. ಅವಾಗ ಅವ್ರಿಗೆ ಅನಿಸುತ್ತೆ, ಎಷ್ಟೊಂದು ವಿಷಯಗಳಿದ್ದಾವೆ, ಇದನ್ನು ನಾವು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆ ಮರ್ತೋಗ್ಬಿಡ್ತದೆ. ವೇದಿಕೆಯಲ್ಲಿ ವಿದ್ಯಾಭಾರತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿ ಲೋಕಯ್ಯ ಕೆ, ಶಕ್ತಿ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್, ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಡಾಕ್ಟರ್ ಮುರಳೀಧರ್ ನಾಯಕ್, ಪ್ರಧಾನ ಸಲಹೆಗಾರ ರಮೇಶ್ ಕೆ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸುಧೀರ್ ಎಂಕೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಪ್ರಾಂಶುಪಾಲೆ ವಿದ್ಯಾಜಿ ಕಾಮತ್, ಶ್ರೀ ಗೋಪಾಲಕೃಷ್ಣ ಪ್ರೀಸ್ಕೂಲ್ ಸಂಚಾಲಕಿ ನೀಮಾ ಸಕ್ಸೇನಾ ಉಪಸ್ಥಿತರಿದ್ದರು. ಶಿಕ್ಷಕಿ ರೇಖಾ ಸ್ವಾಗತಿಸಿದ್ರು, ಪ್ರೇಮಲತಾ ವಂದಿಸಿದ್ರು, ಅಕ್ಷತಾ ಎಂಜಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಪ್ರಶಿಕ್ಷಣ ವರ್ಗದ 2ನೇ ದಿನ ಪರಮೇಶ್ವರ ಹೆಗಡೆ ಹಾಗೂ ಸರಸ್ವತಿ ವಿದ್ಯಾಲಯ ಕಡಬದ ಸಂಚಾಲಕರಾದ ವೆಂಕಟರಮಣ ರಾವ್ ಅವರು ವಿಶೇಷ ತರಬೇತಿ ನೀಡಿದರು.